ಕರಾವಳಿಯ ಅಡಕೆ ಮಾರುಕಟ್ಟೆ ಸಂಕಷ್ಟದಲ್ಲಿದ್ದು ಇದರ ಹಿಂದೆ ದೊಡ್ಡದೊಂದು ಅಡಕೆ ಮಾಫಿಯಾ ಕೆಲಸ ಮಾಡುತ್ತಿದೆ. ಈ ಮಾಫಿಯಾದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಪಾತ್ರವಿದೆ. ಅವರ ಕುಟುಂಬ ಸದಸ್ಯರು ಅಡಕೆ ಉದ್ಯಮ ನಡೆಸುತ್ತಿದ್ದು ಕರಾವಳಿಯ ಅಡಕೆ ಮಾರುಕಟ್ಟೆಯ ಕುಸಿತಕ್ಕೆ ಇವರು ಕೊಡುಗೆ ನೀಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕಾವು ಹೇಮನಾಥ ಶೆಟ್ಟಿ ಆಪಾದಿಸಿದ್ದಾರೆ. ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗ ಬರ್ಮಾ ಸೇರಿದಂತೆ ನಾನಾ ದೇಶಗಳಿಂದ ಅಡಕೆ ಎರ್ರಬಿರ್ರಿಯಾಗಿ ನಮ್ಮ ದೇಶಕ್ಕೆ ಆಮದಾಗುತ್ತಿದೆ. ಇದನ್ನ ತಡೆಯುವವರೇ ಇಲ್ಲದಂತಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ಪಶ್ಚಿಮ ಬಂಗಾಳದಿಂದ ಒಂದು ಲೋಡ್ ಅಡಕೆ ಕೇವಲ ಕೆಜಿಗೆ 145 ರೂಪಾಯಿಗಳಂತೆ ಪುತ್ತೂರಿಗೆ ಬಂದಿತ್ತು. ನಮ್ಮ ಅಡಕೆಗೆ ಇದನ್ನು ಮಿಶ್ರಣ ಮಾಡಿ ಲಾಭ ಮಾಡುವ ಹುನ್ನಾರ ಇದರ ಹಿಂದಿದೆ ಎಂದರು. ಹಿಂದೆ ಯುಪಿಎ ಸರ್ಕಾರ ಇರುವಾಗ ಅಡಕೆ ಆಮದಿನ ಮೇಲೆ 200%ರವರೆಗೂ ಆಮದು ಸುಂಕ ವಿಧಿಸಲಾಗುತ್ತಿತ್ತು. ಇದರಿಂದ ದೇಶೀಯ ಅಡಕೆ ಮಾರುಕಟ್ಟೆ ಬಚಾವಾಗಿದ್ದು ಅಡಕೆಗೆ ಉತ್ತಮ ಧಾರಣೆ ಇತ್ತು. ಈಗ ಎಗ್ಗಿಲ್ಲದೆ ಅಡಕೆ ಆಮದಾಗುತ್ತಿದೆ. ಅಡಕೆ ದರ ಗಣನೀಯವಾಗಿ ಇಳಿದಿದೆ. ಮತ್ತೊಂದು ಕಡೆ ನೋಟ್ ನಿಷೇಧ ಹಾಗೂ ಜಿಎಸ್ಟಿ ಬಂದ ಮೇಲೆ ಮಾರುಕಟ್ಟೆ ಇನ್ನಷ್ಟು ಸೊರಗಿದ್ದು ರೈತರನ್ನು ಕೇಳುವವರೇ ಇಲ್ಲದಂತಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕಾವು ಹೇಮನಾಥ ಶೆಟ್ಟಿ ನುಡಿದರು. ಲಾಭದಲ್ಲಿದ್ದ ವಿಜಯ ಬ್ಯಾಂಕ್ ಅನ್ನು ನಷ್ಟದಲ್ಲಿರುವ ಬ್ಯಾಂಕ್ನಲ್ಲಿ ವಿಲೀನ ಮಾಡಿದ್ದು ಯಾಕಾಗಿ ಎಂದು ಪ್ರಶ್ನಿಸಿದ ಅವರು, ಇದರ ವಿರುದ್ಧ ನಮ್ಮ ಸಂಸದರು ಒಂದು ಮಾತನ್ನಾದರೂ ಆಡಿದ್ದಾರೆಯೇ ಎಂದು ಕೇಳಿದರು. 145 ರೂಪಾಯಿ ಅಡಿಕೆಗೆ ಹೊರಗಿನಿಂದ ಆಮದು ಮಾಡಿದಂತ ಅಡಿಕೆಯನ್ನು ಇವತ್ತು ಪುತ್ತೂರಿಗೆ ಯಾಕೆ ತಂದರು ಅಂತ ಹೇಳಿ ನಮಗೆ ಒಂದು ಜಿಜ್ಞಾಸೆ, ಅಥವಾ ಇದಕ್ಕೆ ಉತ್ತರವನ್ನು ಇವತ್ತು ಇದಕ್ಕೆ ಸಂಬಂಧಪಟ್ಟವರು ಕೊಡಬೇಕು. 145 ರೂಪಾಯಿ, ಇಲ್ಲಿ ಈಗ 220 ಇಲ್ಲಿ ಅಡಿಕೆಗೆ ರೇಟ್ ಇದೆ. 145 ರೂಪಾಯಿ ಅಡಿಕೆಯನ್ನು ಇವರು ವೆಸ್ಟ್ ಬೆಂಗಾಲಿಂದ ತಂದು ಅದನ್ನು ಇಲ್ಲಿ ಈ ಪ್ರೋಸೆಸ್ ಏನಂದ್ರೆ ಈ ನಮ್ಮ ಉತ್ತಮ ಅಡಿಕೆಗೆ ಅದನ್ನು ಸೇರಿಸಿ ಇನ್ನೊಂದೇನೋ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಅಮಿತ್ ಶಾ ಅವರ ಮಗ ನೇರವಾಗಿ ಈ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸಹ ನಮ್ಮ ಗಮನಕ್ಕೆ ಬಂದಿದೆ. ಹೊರಗಿನ ದೇಶ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಫಜುಲ್ ರಹೀಂ, ಲ್ಯಾನ್ಸಿ ಮಸ್ಕರೆನ್, ವಲೇರಿಯನ್ ಡಯಾಸ್, ದಾಮೋದರ ಭಂಡಾರ್ಕರ್, ರವಿ ಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು.